ಜಾಗೃತ ಹಿಂದೂ ಸಮಾಜಕ್ಕೆ ಅವರು ಕೂಡ ಟಾರ್ಗೆಟ್, ಅವರನ್ನು ಕೂಡ ಬಿಡುವುದಿಲ್ಲ. ಒಂದಲ್ಲ ಒಂದು ದಿನ ಅವರಿಗೂ ಉತ್ತರವನ್ನು ಕೊಡ್ತೇವೆ. ಇವಾಗಲೇ ಉಲ್ಲೇಖವನ್ನು ಮಾಡಿದ ಹಾಗೆ ಕಳೆದ 2-3 ದಿನಗಳಿಂದ ಪುತ್ತೂರಿನಲ್ಲಿ ಬ್ಯಾನರ್ ವಿಷಯದಲ್ಲಿ ಒಂದು ದೊಡ್ಡ ಗೊಂದಲವನ್ನೇ ಇಲಾಖೆ ಎಬ್ಬಿಸಿದೆ. ಬ್ಯಾನರ್ ಯಾರು ಹಾಕಿದಾರೋ, ಬ್ಯಾನರಿನ ಆ ಪ್ರಕರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ಸಂಘಟನೆಯ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿಕೊಂಡು ಅವರನ್ನೇ ಕರ್ಕೊಂಡು ಹೋಗಿ ಪೊಲೀಸ್ ಠಾಣೆಯಲ್ಲಿ ಕೂಡಿ ಹಾಕಿ ಸ್ವತಃ DSP ಅವರ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಮಾಧ್ಯಮದ ಬಂಧು ಮಿತ್ರರಿಗೂ ಗೊತ್ತಿದೆ. ಕಳೆದ ಕೆಲವಾರು ಪ್ರಕರಣವನ್ನು ನೋಡಿದ್ದೇವೆ, ಅಥವಾ ಸಮಾಜದಲ್ಲಿ ಆಗಿರುವಂಥ ಪ್ರಕರಣವನ್ನು ನೋಡಿದ್ದೇವೆ. ಗಾಂಜಾ ಮಾಫಿಯಾ, ಅತ್ಯಾಚಾರ, ರಾಬ್ರಿ, ಈ ರೀತಿಯ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳಾದಾಗ ಅವರನ್ನು ಸ್ಟೇಷನಿಗೆ, ಪೊಲೀಸ್ ಠಾಣೆಗೆ ರಾಜಾರಾಶ ಹೋಗಿ ಕರ್ಕೊಂಡು ಹೋಗ್ತಾರೆ, ಬೆಳಿಗ್ಗೆ ಕರ್ಕೊಂಡು ಹೋಗ್ತಾರೆ, ಸಂಜೆ ಬಿಡ್ತಾರೆ. ಅಥವಾ ಏನೋ ಒಂದು ಅವರೊಳಗೆ ಹೊಂದಾಣಿಕೆಯನ್ನು ಮಾಡಿ 3-4 ದಿವಸದಲ್ಲಿ ನ್ಯಾಯಾಲಯದಲ್ಲಿ ಜಾಮೀನಾಗುವ ರೀತಿಯಲ್ಲಿಯೂ ಮಾಡ್ತಾರೆ. ಆದರೆ ಈ ಪ್ರಕರಣ ಹೇಗಿತ್ತು ಅಂತ ಕೇಳಿದರೆ, ಇದನ್ನು ಅವರು ಬಂಧನ ಮಾಡುವಾಗಿಲ್ಲ. ಕಲಂ 3 ಕರ್ನಾಟಕ ಬಹಿರಂಗ ಸ್ಥಳದಲ್ಲಿ ಹಾಕಿರುವಂಥ ಕಲಾಂ ಏನು ಹೇಳ್ತದೆ ಅಂತ ಕೇಳಿದರೆ, ಇದಕ್ಕೆ 6 ತಿಂಗಳ ಶಿಕ್ಷೆ ಪ್ರೂವ್ ಆದರೆ, ಒಂದು ವೇಳೆ ಅವರಿಗೆ ನೋಟಿಸನ್ನು ಕೊಟ್ಟು 1,000 ರೂಪಾಯಿ ದಂಡವನ್ನು ಹಾಕಿ ಬಿಡುವಂಥದ್ದು, ಅಷ್ಟೇ ಆಗುವಂಥ ಈ ಒಂದು ಘಟನೆ. ಇದನ್ನು ಭಾರೀ ದೊಡ್ಡ ಘಟನೆಯಾಗಿ ಉಲ್ಲೇಖವನ್ನು ಇದನ್ನು ಮಾಡಿ ಕಾರ್ಯಕರ್ತರಿಗೆ, ಎಲ್ಲಿವರೆಗೆ ನೀವೇ ನೋಡಿದ್ದೀರಿ, ಒಬ್ಬ ಕಾರ್ಯಕರ್ತನಿಗೆ ಈಗಲೂ ನಡಿಲಿಕ್ಕೆ ಆಗೋದಿಲ್ಲ, ಕಿವಿ ಕೇಳುವುದಿಲ್ಲ. ಅದರ ಜೊತೆಗೆ ಪಿಸ್ತೂಲನ್ನು ಠಾಣೆಯ ಟೇಬಲಲ್ಲಿ ಇಟ್ಟು ನಿಮ್ಮನ್ನು ಎನ್ಕೌಂಟರ್ ಮಾಡ್ತೇನೆ, ನೀವು ಎಲ್ಲಿಯಾದರೂ ನಾವು ಹೊಡೆದಿದ್ದೇವೆ ಅಂತೇಳಿ ನೀವು ಆಸ್ಪತ್ರೆಯಲ್ಲಿ ದಾಖಲಾದರೆ ನಿಮ್ಮನ್ನು ಎನ್ಕೌಂಟರ್ ಮಾಡಿ ಬಿಸಾಡ್ತೇವೆ. ಮತ್ತು 2 ಅವಿನಾಶ್ ಅವರ ಹೆಸರನ್ನು ಕೇಳಿದ್ದಾರೆ. ಒಬ್ಬ ಅವಿನಾಶಿ, ಮತ್ತೊಬ್ಬ ಅವಿನಾಶಿ ಯಾರು? ಅದರ ಜೊತೆಗೆ ಗುರುರಾಜ್ ಎನ್ನುವಂಥವ್ರು, ಅವರು ದಲಿತ ಸಮಾಜದ ಒಬ್ಬ ನಮ್ಮ ಹಿಂದೂ ಸಮಾಜದ ಹುಡುಗ. ಅವರಿಗೆ ಜಾತಿಯ ಹೆಸರನ್ನು ಹೇಳಿ ಬೈದು ಅವರಿಗೆ ತುಳಿದು ಅವ್ಯಾಚ ಶಬ್ದದಿಂದ ನಿಂದನೆಯನ್ನು ಮಾಡಿದ್ದಾರೆ. ನಾವು ಯೋಚನೆ ಮಾಡಬೇಕು, ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಕೈಯಲ್ಲಿ ಹೊಡೆದ್ರೆ 307 ಕೇಸ್ ಹಾಕ್ತಾರೆ. ಇದರಲ್ಲಿ ಆ ಅವಿನಾಶ್ ಎನ್ನುವಂಥ ಹುಡುಗನಿಗೆ ಆದಂಥ ಗಾಯವನ್ನು ನೋಡುವಾಗ ನಾವು ಆಗ್ರಹವನ್ನು ಮಾಡುವಂಥದ್ದು ಏನಂತ ಕೇಳಿದರೆ, ಆ ಪ್ರಮುಖ ಆರೋಪಿಗಳು ಯಾರಿದ್ದಾರೆ, DSP ಮತ್ತು ಆ ಸಂಪೆ ಠಾಣಾಧಿಕಾರಿ, ಇವರು ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ, ಅವಳ ಮೇಲೆ 307 ಕೇಸನ್ನು ಹಾಕಬೇಕು. ಈಗ ಸೆಕ್ಷನ್ ಹಾಕಿದ್ದಾರೆ, ಆದರೆ ಅದು ಇವರ ಇದಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ 307 ಕೇಸನ್ನು ಹಾಕಬೇಕು ಎನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಇವಾಗ ನಮಗೆ ಪ್ರಮುಖ ಆರೋಪಿ DSP, ನಮಗೆ ಟಾರ್ಗೆಟ್ ಇರುವಂಥದ್ದು DSP. ಯಾಕೆ ಅಂತ ಕೇಳಿದರೆ, ನಾವು ನಿನ್ನೆಯೂ ಹೇಳಿದ್ದೇನೆ, DSP ಇದು ಮೊದಲಿನ ಪ್ರಕರಣ ಅಲ್ಲ. ಸುಬ್ರಹ್ಮಣ್ಯದ ದೇವಸ್ಥಾನದಲ್ಲಿ ಅನ್ಯಕೋಮಿನ ಒಬ್ಬ ಯುವಕ ಬಂದು ಅಲ್ಲಿ ಚುನಾವಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೆಯಿತು. ಆ ಸಂದರ್ಭದಲ್ಲಿ ಒಬ್ಬ ಅತ್ಯಂತ ನಿರಪರಾಧಿ, 60 ವರ್ಷ ದಾಟಿದಂಥ ನಿರಪರಾಧಿ, ಅವರ ಹೆಂಡತಿಗೆ ಹುಷಾರಿಲ್ಲ, ಅವರಿಗೆ ಬ್ರೈನ್ ಹ್ಯಾಮರೇಜ್ ಆಗಿದೆ, ಮನೆಯಿಂದ ಆ ಹೆಂಡತಿ ಕೂಗಿದ್ರೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾನೆ. ಮತ್ತೊಬ್ಬ ಸ್ಟೂಡೆಂಟ್, ಕಾಲೇಜ್ ವಿದ್ಯಾರ್ಥಿ, ಅವರನ್ನು ಕರ್ಕೊಂಡು ಹೋಗಿ ನೀವೇ ಒಪ್ಪಿಕೊಳ್ಳಬೇಕು ಅಂತೇಳಿ ಆ ಹುಡುಗನಿಗೆ ರೋಲ್ ಹಾಕಿದ್ದಾರೆ. ಇದು ನಡೆದಂಥ ಘಟನೆ. ನಂತರ ಆನೆಯ ಒಂದು ದಾಳಿಯ ಪ್ರಕರಣದಲ್ಲಿ 2 ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲಿ ಒಂದು ಗುಂಪು ಘರ್ಷಣೆ ಆಯಿತು. ಅಲ್ಲಿ ಒಬ್ಬರು ಇದ್ದರು, ಅವರಿಗೆ DSP ಅಂತ ಅವರಿಗೆ ಗೊತ್ತಿಲ್ಲ, ಕೈ ಆಯಿತು ಗುಂಪಲ್ಲಿ. ಆ ಸಂದರ್ಭದಲ್ಲಿ ಹೊಡೆಯುವಾಗ ಅವರ ಮೇಲೆ ಅಲ್ಲ ಏನೊಂದು ಪ್ರಕರಣ ಆಯಿತು. ಅದರಲ್ಲಿ ಕೂಡ 7 ಜನರನ್ನು ಕರ್ಕೊಂಡು ಬಂದು, ಅದರ ಕೂಡ 60 ವರ್ಷದ ಒಂದು 3 ಜನ ಇದ್ದರು, ಅವರನ್ನು ಕರ್ಕೊಂಡು ಬಂದು ಅಲ್ಲಿ ಅವರ ಮೇಲೆ ಹಲ್ಲೆಯನ್ನು ಮಾಡಿದರು. ಈ ರೀತಿ ಯಾಕೆ ನಾವು ಹಾಗಾದರೆ ನೀವು ಕೇಳಬಹುದು, ಪೊಲೀಸರು ಕಾನೂನನ್ನು ಕೈ ಎತ್ತಿಕೊಂಡವರ ಮೇಲೆ ಇದು ಖಂಡಿತವಾಗಿ ಮಾಡಬೇಕು, ಪೊಲೀಸರಿಗೆ ಆ ಕರ್ತವ್ಯ ಅವರು ಮಾಡಬೇಕು. ಆದರೆ ಎಲ್ಲಿ ಬೇಕೋ ಅದನ್ನೇ ಮಾಡಬೇಕು, ಎಲ್ಲರಿಗೂ ಕಾನೂನು ಒಂದೇ, ಅತಿರೇಕದ ವರ್ತನೆಯನ್ನು ಮಾಡಬಾರ್ದು ಎನ್ನುವಂಥ ಆಗ್ರಹ ನಮ್ಮಲ್ಲಿ. ಯಾವುದಕ್ಕೆ ಬೇಕು, ಈಗ ಈ ಬ್ಯಾನರಿನ ಪ್ರಕರಣ ಈಗ ನೋಡಿದರೆ ಇಡೀ ದೇಶದಲ್ಲಿರುವಂಥ ಪ್ರಮುಖ ರಾಜಕಾರಣಿಗಳ, ಪ್ರಮುಖ ವ್ಯಕ್ತಿಗಳ ಬ್ಯಾನರನ್ನು ಹಾಕಿ ಸುಟ್ಟಾಕಿದ್ದಾರೆ. ಎಲ್ಲೆಲ್ಲಿ ಆಗ್ತಾ ಇದ್ದಾರೆ, ಅವರ ಹೆಸರನ್ನು ಇನ್ನೆಲ್ಲಿ ವಾಟ್ಸಪ್ಪಲ್ಲಿ ಬರೀತಾ ಇದ್ದಾರೆ. ನಾವು ಯೋಚನೆ ಮಾಡಬೇಕಲ್ಲ. ಇವರಿಗೆ ಕೇಸ್ ಮಾಡಿದರೆ ಈಗ ದೇಶದ ಎಲ್ಲ ರಾಜಕೀಯ ಪಕ್ಷದವರ ನಾಯಕರ ಬ್ಯಾನರನ್ನು ಹಾಕ್ತಾ ಇದ್ದಾರೆ, ವಾಟ್ಸಪ್ಪಲ್ಲಿ ಬರೀತಾ ಇದ್ದಾರೆ, ಏನನ್ನು ಬರೀತಾರೆ, ಅವರೆಲ್ಲರನ್ನು ಕರ್ಕೊಂಡು ಹೋಗಿ ಹೊಡಿಲಿ. ಕೇವಲ ಪುತ್ತೂರಿನಲ್ಲಿ ಟಾರ್ಗೆಟ್ ಎಲ್ಲಿವರೆಗೆ DSP ಹೇಳ್ತಾನೆ ಅಂತ ಕೇಳಿದರೆ, ನನಗೆ 200ರಿಂದ 300 ಕಾಲ್ ಬಂದಿದೆ, ನನಗೆ ಊಟ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥ ಒಂದು ಮಾತಾಡಿದ್ರು. ಅಷ್ಟು ದೊಡ್ಡ ಅವನಿಗೆ ಅಂತ ಇಂಪ್ಲೆಂದು ಪ್ರೆಸರ್ ಅಂತೆ. ಅದು ಯಾರು ಅಂತ ಹೇಳಬೇಕು ಅವರು. ಸಾಮಾನ್ಯ ಒಬ್ಬ ವ್ಯಕ್ತಿಯ ಮೇಲೆ ದಾಳಿ ಆದಾಗ ಅಥವಾ ಏನಾದರೂ ಸಮಸ್ಯೆ ಆದಾಗ ಇವರಿಗೆ ಯಾವುದೇ ಪ್ರೆಸರ್ ಇಲ್ಲ, ಯಾವುದೇ ಕಾಲ್ ಬರೋದಿಲ್ಲ. ನಾವು ಕೇಳುವಂಥದ್ದು ಪುತ್ತೂರಿನ ಮಾಲಿಂಗೇಶ್ವರನ ಮಣ್ಣು, ಇದು ಸಾಮಾನ್ಯದ ಮಣ್ಣಲ್ಲ. ಇಲ್ಲಿ ನಾವು ಹೇಳ್ತೇವೆ ಅಂದರೆ ಎಲ್ಲ ವಿಷಯವನ್ನು ಪುತ್ತೂರು ಮಾಲಿಂಗೇಶ್ವರ ನೋಡ್ತಾ ಇರ್ತಾನೆ. ಇವರಿಗೆ 200 ಕಾಲ್ ಬಂದದ್ದು ಯಾರು ಅಂತ ಹೇಳಿ, ನಮ್ಮ ಹತ್ರ ಹೇಳಿ. ಯಾರಾದರೂ ನಮ್ಮ ಸಂಘಟನೆ ಪ್ರಮುಖರನ್ನು ಕರೆದು ನನಗೆ ಇಂಥವರಿಂದ ಕಾಲ್ ಬಂದಿದೆ, ಇಂಥವ್ರನ್ನ ಪ್ರೆಸರ್ ಬಂದಿದೆ, ಆದ್ದರಿಂದ ನಾನು ಅವರಿಗೆ ಹೊಡೆದಿದ್ದೇನೆ ಅಂತ ಮಾತನ್ನು ಹೇಳಿ.
ಇದು ಹೇಳೋದಿಲ್ಲ. ನನಗೆ 200 ಕಾಲ್ ಬಂದಿದೆ, ನಾನು ಅದನ್ನೇ ಹೇಳ್ತೇನೆ. ಆ ಕಾಲ್ ಮಾಡಿದವರಿಗೂ ಕೂಡ ಇದು ಸುಮ್ಮಗೆ ಖಂಡಿತವಾಗಿ ಬಿಡುವುದಿಲ್ಲ. ಯಾಕಂದರೆ ಯಾರು ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ, ಯಾರು ಇದಕ್ಕೆ ಸೇರಿಕೊಂಡಿದ್ದಾರೆ, ಎಲ್ಲರೂ ಕೂಡ ನಮ್ಮ ಹಿಂದೂ ಸಮಾಜದ ಜಾಗೃತ ಹಿಂದೂ ಸಮಾಜಕ್ಕೆ ಅವರು ಕೂಡ ಟಾರ್ಗೆಟ್. ಅವರನ್ನು ಕೂಡ ಬಿಡುವುದಿಲ್ಲ. ಒಂದಲ್ಲ ಒಂದು ದಿನ ಅವರಿಗೂ ಉತ್ತರವನ್ನು ಕೊಡ್ತೇವೆ. ಆದರೆ ಇವಾಗ ನಮಗೆ ಈ ವಿಷಯದಲ್ಲಿ ಏನಾಗಿದೆ ಅಂತ ಕೇಳಿದರೆ, ನಮ್ಮ ಈ ಮನವಿಯ ಮೇರೆಗೆ ಅವರು ಕಂಪ್ಲೇಂಟ್ ದಾಖಲಾದಂಥ ಇದಕ್ಕೆ ಪೂರಕವಾಗಿ ಸ್ಪಂದಿಸಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ SP ಅವರು ಬಂದು ಖುದ್ದು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಮುಖರನ್ನು ಕೂಡ ಭೇಟಿಯಾಗಿದ್ದಾರೆ. ಎಲ್ಲವನ್ನ ನೋಡಿ ಇಬ್ಬರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಸಂಪ್ಯದ ಸಬ್ ಇನ್ಸ್ಪೆಕ್ಟರ್ ಮತ್ತು ಇಬ್ಬರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದಕ್ಕೆ DSPಗೆ ನಾವು ಈ ಸಂದರ್ಭದಲ್ಲಿ SP ಅವರಿಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಆದರೆ ನಾವು ಸುಮ್ಮಗೆ ಕೂತ್ಕೊಳ್ಳುವುದಿಲ್ಲ. ನಮಗೆ ಇರುವಂಥದ್ದು ನೇರ ಆರೋಪಿ DSP. ಇವರನ್ನು ನಾಳೆ ಬೆಳಿಗ್ಗೆ 10 ಗಂಟೆಯ ಒಳಗೆ ಇವರನ್ನು ಸಸ್ಪೆಂಡನ್ನು ಮಾಡಬೇಕು. ನಾವು ಇವತ್ತು ಯೋಚನೆ ಮಾಡಿದ್ದೇವೆ, ಪ್ರತಿಭಟನೆ ಮಾಡುವಂಥದ್ದೊಂದು ದೊಡ್ಡ ಯೋಚನೆ ಇತ್ತು. ಆದರೆ ನಾಳೆ ಬೆಳಿಗ್ಗೆ 10 ಗಂಟೆಯ ಒಳಗೆ DSPಯನ್ನು ಸಸ್ಪೆಂಡ್ ಮಾಡಬೇಕು. ಯಾಕಂದರೆ SP ನಮಗೆ ಭರವಸೆ ಕೊಟ್ಟದೆ ಅಂತ ಕೇಳಿದರೆ, ಸರ್ಕಲ್ ಇನ್ಸ್ಪೆಕ್ಟರಿಂದ ಮೇಲೆ ನಾವು ಕೆಲಸ ಮಾಡಬೇಕಿದ್ರೆ ಮೇಲಧಿಕಾರಿಗಳನ್ನು ಅವರಿಗೆ ನಾವು ಮನವಿಯನ್ನು ಮಾಡಬೇಕು, ಇದನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಕಳಿಸಿದ್ದಾರೆ. ಅದಕ್ಕೋಸ್ಕರ SP ಅವರ ಆ ಅಧೀಕ್ಷಕರ ಮೇಲೆ ನಾವು ಗೌರವವಿಟ್ಟು ಅವರ ಮಾತಿಗೆ ಬೆಲೆ ಕೊಟ್ಟು ನಾವು ನಾಳೆ 10 ಗಂಟೆವರೆಗೆ ಕಾಯ್ತೇವೆ. ಒಂದು ವೇಳೆ 10 ಗಂಟೆಯ ಒಳಗೆ ಇವರು ಈ ಸಸ್ಪೆಂಡ್ ಅನ್ನೋರನ್ನು ಮಾಡದಿದ್ದರೆ ಖಂಡಿತವಾಗಿ ಮುಂದೆ ಜಾಗೃತ ಹಿಂದೂ ಸಮಾಜ, ಹಿಂದೂ ಜಾಗರಣ ವೇದಿಕೆ ಒಟ್ಟು ಸೇರಿಕೊಂಡು ದೊಡ್ಡ ಮಟ್ಟದ ಇದಕ್ಕೆ ಉತ್ತರವನ್ನು ಕೊಡ್ತೇವೆ. ಇದಕ್ಕೆ ಯಾವುದೇ ಬೆಲೆ ತತ್ತಾದರೂ ಆ ಯುವಕರಿಗೆ ನಾವು ನ್ಯಾಯವನ್ನು ಕೊಡಿಸಲಿಕ್ಕೆ ಸತಸಿದ್ಧ, ಯಾವುದೇ ಸಂದರ್ಭದಲ್ಲಿಯೂ. ಯಾಕೆಂತ ಕೇಳಿದರೆ ಚುನಾವಣೆ ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ಯಾವುದೋ ಸರ್ಕಾರ ಬರ್ಬೋದು, ಅದಲ್ಲ. ನಮಗೆ ಸಮಾಜದಲ್ಲಿ ನಾವು ಸ್ವಾಭಿಮಾನಗಳಾಗಿ ಯಾವುದೇ ದಬ್ಬಾಳಿಕೆ ಅಥವಾ ಯಾವುದೇ ರೀತಿಯ ಒತ್ತಡ ಇಲ್ಲದೆ ಹಿಂದೂ ಸಮಾಜ ಬದುಕಬೇಕು, ಹಿಂದೂ ಸಮಾಜ ಒಟ್ಟಾಗಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಾವು ಸಂಘಟಾತ್ಮಕವಾಗಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಮುಂದಕ್ಕೂ ಅದನ್ನೇ ಮಾಡ್ತೇವೆ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು, ನಾಳೆ 10 ಗಂಟೆಯಲ್ಲಿ ಮತ್ತೊಮ್ಮೆ ನಾನು ಇದನ್ನು ರಿಪೀಟ್ ಮಾಡ್ತೇನೆ, ಉಲ್ಲೇಖವನ್ನು ಮಾಡ್ತೇನೆ. ನಾಳೆ 10 ಗಂಟೆಯ ಒಳಗೆ ಅವರನ್ನು ನಮಗೆ ಏನು DSPಯ ಮೇಲೆ ಏನು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಎನ್ನುವಂಥದ್ದು ನಮಗೆ ಗೊತ್ತಾಗಬೇಕು. ಇಲ್ಲದಿದ್ದರೆ ಜಾಗೃತ ಹಿಂದೂ ಸಮಾಜ ಒಟ್ಟಾಗಿ ಇದಕ್ಕೆ ಕೊಡುವಂಥ ಉತ್ತರವನ್ನು 100ಕ್ಕೆ 100 ನಾವು ಕೊಡ್ತೇವೆ. ಇದು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಾದರೂ ಕೂಡ ಇದಕ್ಕೆ ಇಲಾಖೆ ಮತ್ತು ಅದಕ್ಕೆ ಸಂಬಂಧಪಟ್ಟವರೇ ಕಾರಣ. ಜೊತೆಗೆ ಇವರ ಮೇಲೆ ದೌರ್ಜನ್ಯ ಎಸಲಿಕ್ಕೆ ಯಾರು ಕೂಡ ಫೋನ್ ಕಾಲನ್ನು ಮಾಡಿದ್ದಾರೆ, ಯಾರು ಹಿಂದೆ ಇದ್ದಾರೆ, ಅವರು ಕೂಡ ಕಾರಣರಾಗ್ತಾರೆ. 10 ಗಂಟೆಯ ಒಳಗೆ ಆಗಿದ್ರೆ ನಾವು ಏನು ಮಾಡಬೇಕು? ನಾವು ಪ್ರತಿಭಟನೆ ಮಾಡಬೇಕಾ ಅಥವಾ ಮೇಲಧಿಕಾರಿಗಳು ಬರಬೇಕಾ? ಈ ರೀತಿ ಅಂದರೆ ನಮ್ಮ ಯೋಚನೆ ಸಂಘಟನಾತ್ಮಕವಾಗಿ ಹಿರಿಯರ ಜೊತೆ ಚರ್ಚೆಯನ್ನು ಇವತ್ತು ಮಾಡ್ತೇವೆ. ಮಾಡಿ ನಾಳೆ ಬೆಳಿಗ್ಗೆ ನಾವು ಅದರ ನಿರ್ಧಾರವನ್ನು ಮಾಡ್ತೇವೆ. ಈಗ ನಿಮ್ಮ ಅಮಾನತು ಅಂದ್ರೆ ಸಸ್ಪೆಂಡ್ ಇದೆಯಲ್ಲ, ಅದು 3 ತಿಂಗಳಿಗೆ ಅಥವಾ ಪರ್ಮನೆಂಟ್ ಆಗಬೇಕು ಅಂತ ಹೇಳಿ. ಈಗ ಕೆಲವರು 3 ತಿಂಗಳ ಎನ್ಕ್ವೈರಿ ಅದನ್ನ ಮುಂಚೆ ಹಾಕಿಬಿಟ್ಟು ಅವರು ಬೇರೆ ಎಲ್ಲೋ ಒಂದು ಕಡೆ ನಾವು 307 ಕೇಸ್ ನಾವು ಆಗ್ರಹ ಮಾಡುವಂಥದ್ದು. ಯಾಕೆಂದ್ರೆ ಸಣ್ಣ FIR ಆಗಿದೆಯಲ್ಲ, ಇದಕ್ಕಿಂತ ಮೊದಲು ನೀವು ಆಗ್ರಹ ಮಾಡಬೇಕಾಗಿಲ್ಲ ಅಲ್ಲ. ಈಗ FIR ಆಗಿದೆ. ಈಗ ಎಡಿಷನಲ್ ಫರ್ದರ್ ಅವರ ಹತ್ರ ಇನ್ನು ಸ್ಟೇಟ್ಮೆಂಟ್ ಇದೆ, ಅದನ್ನು ತಗೊಂಡು ಅವರಿಗೆ 307 ಕೇಸ್ ಮಾಡ್ಬೋದು. ಯಾಕಂದ್ರೆ ಬೇರೆ ಇದ್ರ ನಮಗೂ ಮಾಡಿದ್ದಾರೆ ಮೊದಲು, ಅದನ್ನು ಮಾಡಬಹುದು. ಅವಕಾಶ ಇದೆ. ಯಾವುದು ಮೂಲ ಕಾರಣಕರ್ತರು ನಮಗೆ ಯಾರು ಅಂತ ಗೊತ್ತಿಲ್ಲದಿದ್ರು ಕಾಣದ ಕೈಗಳ ಆಟ 100ಕ್ಕೆ 100 ಇದೆ ಅಂತೇಳಿ ಸ್ಪಷ್ಟ ಇದೆ. ಬೇರೆ ಬ್ಯಾನರ್ನಲ್ಲಿ ಇದ್ದವರ ಇಲ್ಲದವರ ಸ್ಪಷ್ಟ ಇದೆ. ಮುಂದಕ್ಕೆ 100ಕ್ಕೆ 100 ಇವತ್ತುಂಟಲ್ಲ ನೋಡಿ. ಈಗ ಒಂದು ಗೊಂದಲ ಆದಾಗ ನೀವು ಗೊತ್ತಿದೆ, ಕಳೆದ ಚುನಾವಣೆಯಲ್ಲಿ ಗೊಂದಲ ಆಗ್ತಾ ಇತ್ತು, ಅದನ್ನು ನಾವು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಆದರೆ 100ಕ್ಕೆ 100 ಸ್ವಲ್ಪ ದಿವಸ ಆಗುವಾಗ ಯಾರು ಇದರ ಹಿಂದೆ ಇದ್ದರು, ಏನಾಗಿದೆ, ಅವರು ಕೂಡ ಸಮಾಜದಲ್ಲಿ ಬೆತ್ತಲಾಗ್ತಾರೆ. 100ಕ್ಕೆ 100 ಸತ್ಯ. ಈಗ ಘಟನೆ 15ರ ರಾತ್ರಿ ಆಗಿರುವಂಥದ್ದು. ಹೌದು. ಅದರ ನಂತರ ಇವತ್ತೀಗ ತಾರೀಕು 18 ದಿವಸ ಆಯ್ತು. ಹಿಂದೂ ಜಾಗರಣ ವೇದಿಕೆ ಎಲ್ಲಿ ಇತ್ತು? ಭೇಟಿ ಮಾಡಿದ್ರು ಆಸ್ಪತ್ರೆಗೆ ನಿನ್ನೆ ಭೇಟಿ ಇಲ್ಲ. ಹಿಂದೂ ಜಾಗರಣ ಹಿಂದೆ ಎಲ್ಲಿ ಹೋಗಿದ್ರಿ? ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರನ್ನ ಯಾವ ರೀತಿ ಮಾತನಾಡಿಸಬೇಕು, ಮೊದಲನೇ ದಿನ ಕೂಡ ಕಾರ್ಯಕರ್ತರನ್ನ ಅಲ್ಲಿಂದ ಬಿಡಿಸಿಕೊಂಡು ಬರಬೇಕಿದ್ರೆ ಇಲ್ಲಿಂದ ಅರುಣ್ ಪುತ್ತಿಲರ ಹೋದದ್ರು ಕೂಡ ಅರುಣ್ ಪುತ್ತಿಲರ ಜೊತೆ ನಮ್ಮ ಕಾರ್ಯಕರ್ತರಿದ್ರು, ನಮ್ಮ ಜವಾಬ್ದಾರಿಯುತ ಕಾರ್ಯಕರ್ತರು ಜಿಲ್ಲೆಯ ಅವಿನಾಶ್ ಪುರುಷರ ಕಂಡು ಇದ್ರು. ಅವರು ಹೋಗಿ ವ್ಯವಸ್ಥೆ ಆದರೆ ಮಾತನಾಡಿ ಯಾಕೆಂದ್ರೆ ಅವರಿಗೆ ಅಷ್ಟು ಪ್ರೆಷರ್ ಇತ್ತು, ಅವತ್ತೇ ಅಡ್ಮಿಷನ್ ಮಾಡಿಸ್ಬೇಕಿತ್ತು ನಾವು. ಆದರೆ ಅದನ್ನು ಈ ಕಾರ್ಯಕರ್ತರು ಒಪ್ಪಿಕೊಳ್ಳಿಲ್ಲ. ಯಾಕೆಂದ್ರೆ ಅಷ್ಟು ಬೆದರಿಕೆ ಮಾಡಿದ್ದಾರೆ ಅವ್ರನ್ನ. ಒಬ್ಬ ಅಷ್ಟು ತೀವ್ರತರವಾದ ಏಟನ್ನು ಇಟ್ಕೊಂಡು ಕೂಡ ಆತ ಅಡ್ಮಿಟ್ ಆಗೋದಿಲ್ಲ ಅಂತಂದ್ರೆ ಅವನಿಗೆ ಎಷ್ಟು ಪ್ರೆಷರ್ ಮಾಡಿರ್ತಾರೆ, ಅಲ್ಲಿಂದ ಯಾವ ರೀತಿ ಹೆದರಿಸಿರ್ತಾರೆ.
ಅಲ್ಲ ಖಂಡಿತ 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 ಹಿಂದೂ ಸಮಾಜ ಯಾವತ್ತು ಯಾರು ದೌರ್ಜನ್ಯಕ್ಕೊಳಗಾದ ಕಾರ್ಯಕರ್ತರಿದ್ದಾರೆ ಅದರಲ್ಲಿ ಅರುಣ್ ಕುಮಾರ್ ಪುತ್ತಿಲ ಬೇರೆ ಅಲ್ಲ, ಹಿಂದೂ ಜಾಗರಣ ವೇದಿಕೆ ಬೇರೆ ಅಲ್ಲ, ವಿಶ್ವ ಹಿಂದೂ ಪರಿಷತ್ ಬೇರೆ ಅಲ್ಲ. ಪುತ್ತೂರಿನಲ್ಲಿ ಎಲ್ಲರೂ ಕೂಡ ಹಿಂದೂ ಸಮಾಜ ಎಲ್ಲರೂ ಒಟ್ಟು ಸೇರಿ ಇದನ್ನ ವಿರೋಧಿಸಿರುವಂಥದ್ದು ಮತ್ತು ಅದನ್ನು ಬಿಡಿಸಲಿಕ್ಕೆ ನಾಳೆ ನ್ಯಾಯ ಕೊಡುವಲ್ಲಿವರೆಗೂ ಕೂಡ ಇದು ಎಲ್ಲ ವ್ಯಕ್ತಿಗಳು ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೇವೆ. ಈಗ ಮೊನ್ನೆ ಈ ಘಟನೆ ಆಯ್ತಲ್ಲ, ಟ್ಯಾಕ್ಸ್ ಹಾಕಿದ್ದು ಅದರ ಬೆನ್ನಲ್ಲೇ ಬಿಜೆಪಿ ಪ್ರತಿಭಟನೆ ಮಾಡಿದ್ರು. ಈಗ ಮಾಜಿ ಶಾಸಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಅಂತ ಹೇಳ್ತಾರೆ. ಅದಾದ ನಂತರ ಈ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಅಂದ್ರೆ ಈ ಘಟನೆ ಹಿಂದೇನೋ ಈ ತರದೇನಾದ್ರು ಡೆವಲಪ್ಮೆಂಟ್ ಆಗಿದೆಯಾ? ಅಂದ್ರೆ ಈ ತರ ಪ್ರೆಷರೈಸ್ ಈ ಮೂಲಕ ಹಿಂದೂ ಕಾರ್ಯಕರ್ತರ ಮೇಲೆ ಧಿಕ್ಕಾರ ಹಾಕುವಂತ ವಿದ್ಯಮಾನ ಇಲ್ಲಿನ ಮಾಜಿ ಶಾಸಕರ ನೇತೃತ್ವದಿಂದ ಆಗಿರುತ್ತಂದ್ರೆ ಅದು ಅವರ ಬಾಯಿ ತಪ್ಪಿನಿಂದ ಬಂದದ್ದು ಅಂತ ಹೇಳುವುದನ್ನ ಅವರು ಅದನ್ನ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದು ಬಂದಿರಬಹುದು, ಅವರ ಬಾಯಿ ತಪ್ಪಿನಿಂದ ಬಂದಿರಬಹುದು, ಅದರ ಬಗ್ಗೆ ನಮ್ಗೆ ಯಾವುದೇ ಗೊಂದಲ ಇಲ್ಲ. ಧಿಕ್ಕಾರ ಅಂತ ಹೇಳುವಂಥದ್ದು ಬಾಯಿ ತಪ್ಪಿ ಒಂದ್ಸತಿ ಬರ್ಬೋದು, ಹಲವು ಸತಿ ಬರ್ಲಿಕ್ಕೆ ಸಾಧ್ಯವಾ? ಅಲ್ಲ, ಅದು ಅವರ ದೌರ್ಬಲ್ಯ ಅಂತ ನಾವು ಉಲ್ಲೇಖವನ್ನು ಮಾಡ್ತೀವಿ. ಯಾಕಂದರೆ ಹಿಂದುತ್ವದ ಆಧಾರದಲ್ಲಿ ಎಲ್ಲವನ್ನ ತಿಳ್ಕೊಂಡು ಹೋಗಿ ಒಂದು ಸ್ಥಾನದಲ್ಲಿ ಕೂತಾಗ ಅವರು ಯೋಚನೆ ಮಾಡಿ ಹೇಳಿಕೆ ಕೊಡಬೇಕಿತ್ತು, ಮಾಡಿದ್ದಾರೆ. ಅದು ಸಮಾಜ ಏನು ಅಂತ ಅವರನ್ನು ಗುರುತಿಸ್ತದೆ. ಯಾಕಂದರೆ ಯಾರಿಗೆ ಏನು ಮಾಡಬೇಕು ಅಂತೇಳಿ ಸಮಾಜ ನಾವಲ್ಲ, ಸಮಾಜವೇ ಉತ್ತರ ಕೊಡ್ತದೆ. ನಾನು ಆಗಲೇ ಹೇಳಿದೆ, ಪುತ್ತೂರು ಮಾಲಿಂಗೇಶ್ವರ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನೋಡ್ತಾ ಇದ್ದಾನೆ. ನಾವು ದೇವರನ್ನು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ, ಅದನ್ನು ನೋಡ್ತಾ ಇರ್ತಾರೆ. ಇವರು ಹಿಂದೂ ಕಾರ್ಯಕರ್ತರ ಮೇಲೆ ಧಿಕ್ಕಾರ ಕೂಗಿದರೆ ಅದು ಹೌದಾ ಅಲ್ವ ಅಂತೇಳಿ ಸಮಾಜ ಉತ್ತರ ಕೊಡ್ತದೆ. ಅದರಲ್ಲಿ ಏನು ಎರಡು ಇಷ್ಟೇ ಇಲ್ಲ. ನಾವು ಸಮಾಜವನ್ನು ಒಟ್ಟು ಮಾಡಲಿಕ್ಕೆ, ನಾವು ಯಾವುದೇ ಸಂಘಟನೆ ಇರು ನಾವು ಧಿಕ್ಕಾರ ಹಾಕಲಿಕ್ಕೆ ಅಥವಾ ಇದು ಮಾಡಲಿಕ್ಕಲ್ಲ. ಒಡೆದು ಹೋದಂಥ ಹಿಂದೂ ಸಮಾಜವನ್ನು ಒಟ್ಟು ಮಾಡಿ ನಾವು ಸಮಾಜದ ಮುಖಿಯಾಗಿ ಹೋಗುವಂಥ ಸಂಘಟನೆ. ಒಡೆದು ಹೋಗಿದೆ ಅಂತ ಹೇಳುವುದಿಲ್ಲ, ಒಟ್ಟಾಗಿ ಇನ್ನೂ ಕೂಡ ತುಂಬ ಜನ ಸಮಾಜವಾದ ಒಳಗೆ ಬರುವಂಥದ್ದು ಬೇರೆ ಬೇರೆ ವ್ಯವಸ್ಥೆಗಳಿದೆ. ಈ ಸಂಘಟನೆ ಅಲ್ಲದೆ ತುಂಬ ಜನ ಒಳಗಿದ್ದಾರೆ, ಸಂಘಟನೆ ಜವಾಬ್ದಾರಿ ಇಲ್ಲದವರು ಅಥವಾ ಸಂಘಟನೆ ಇಲ್ಲದವರು, ಅಂಥವರನ್ನು ನಾವು ಸಂಘಟನೆ ಕರ್ಕೊಂಡು ಒಟ್ಟು ಸಮಾಜ ಗಟ್ಟಿಯಾಗಬೇಕು. ಹಿಂದೂ ಜಾಗರಣ ವೇದಿಕೆ ಯಾವತ್ತೂ ಹೋರಾಟದ ಹಿನ್ನೆಲೆಯ ಸಂಘಟನೆ. ಕಟ್ಟ ಕಡೆಯ ಹಿಂದುವಿಗೂ ಕೂಡ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ಈ ಮೊದಲು ಕೂಡ ಮಾಡಿದೆ, ಈ ಪ್ರಕರಣದಲ್ಲೂ ಮಾಡ್ತೇವೆ, ಮುಂದೆ ಕೂಡ ಮಾಡ್ತೇವೆ. ಉಪ್ಪಿನ ಸುಬ್ರಹ್ಮಣ್ಯ ಘಟನೆಯಲ್ಲಿ ಕೂಡ 2 ಘಟನೆ ಆಗಿದೆ. ನಾವು ಒಬ್ಬ ಸಾಮಾನ್ಯ ಯುವಕನ ಮೇಲೆ ಸುಬ್ರಹ್ಮಣ್ಯದಲ್ಲಿ ಒಬ್ಬರು ಪೊಲೀಸರು ದೌರ್ಜನ್ಯವನ್ನು ಮಾಡಿದರು, ಯಾರು ಭೀಮಗೌಡ ಅಂತೇಳಿ. ಅದರಿಂದ ನನಗೆ ಆ ಕೇಸನ್ನು ಹಿಂದೆ ಪಡಿಬೇಕು ಅಂತ 100 ಕಾಲ್ ಬಂದಿದೆ, ಎಲ್ಲರೂ ಸೇರಿಕೊಂಡು ಬೇರೆ ಬೇರೆ ಅಧಿಕಾರಿಗಳ ಮುಖಾಂತರ. ಯಾವುದೇ ರೀತಿಯ ಹಿಂಪಡೆಯದೆ ಭೀಮಗೌಡರನ್ನು ಅಲ್ಲಿಂದ ಸಸ್ಪೆಂಡ್ ಮಾಡಿ ಟ್ರಾನ್ಸ್ಫರ್ ಮಾಡುವಂಥ ಕೆಲಸ. ಯಾಕಂದರೆ ಹುಡುಗನಿಗೆ ನ್ಯಾಯ ಸಿಗಬೇಕು, ಅದು ಸಾಮಾನ್ಯ ಕೂಲಿ ತಿನ್ನುವಂಥ ಹುಡುಗ. ಅದು ಕೂಡ ಇದೇ ರೀತಿ ಸ್ಟೇಷನ್ಗೆ ಕರ್ಕೊಂಡು ಹೋಗದೆ ಇವನ ರೂಮಲ್ಲಿ ಕರ್ಕೊಂಡು ಹೋಗಿ ಕೂತ್ಕೊಳಿಸಿ 1 ಗಂಟೆ ಇವನ ಮೇಲೆ 3 ಇದು ಪೆಪ್ಸಿಯ ಬಾಟ್ಲಿ ಉಂಟಲ್ಲ, 3 ಅಟ್ಟಿಯನ್ನು ತಲೆಯ ಮೇಲೆ ಇಟ್ಟು 1 ಗಂಟೆ ಕೂತ್ಕೊಳಿಸಿದ್ದಾರೆ. ಇದೆಲ್ಲ ಆದಂಥ ದೌರ್ಜನ್ಯಗಳು, ಇದನ್ನು ನಾವು ಬಿಡಲೇ ಇಲ್ಲ. ಹಿಂದೂ ಸಮಾಜ ಒಗ್ಗಟ್ಟು ಮಾಡಲಿಕ್ಕೆ ಕೆಲಸ ಮಾಡ್ತಾ ಇದ್ವಿ. ಇಲ್ಲಿ ಪುತ್ತೂರಲ್ಲಿ ಯಾವುದೋ ಒಂದು ರಾಜಕೀಯದ ಹೆಸರಲ್ಲಿ ಹಿಂದೂಗಳನ್ನ ಒಂದಷ್ಟು ಸಮಯ ಒಗ್ಗಟ್ಟು ಮಾಡುವ ಪ್ರಯತ್ನಗಳು ಮತ್ತೆ ಅದೇ ರಾಜಕೀಯದ ಹೆಸರಲ್ಲಿ ಇವತ್ತು ಹಿಂದೂಗಳನ್ನ ವಿಭಜಿಸುವಂತಹ ಕೆಲಸ ಆಗ್ತಿದೆ. ಅದರ ಒಂದು ಭಾಗವಾಗಿ ಈ ಕಾರ್ಯಕರ್ತರು ಬಲಿಯಾಗ್ತಾ ಇದ್ದಾರೆ ಅನಿಸ್ತಾ ಇದೆ. ಈಗ ಮೊನ್ನೆ ಹೇಳಿದ್ರು ಒಬ್ರು, ರಾಜಕೀಯ ಮತ್ತು ಹಿಂದುತ್ವ ಅಂತ ನಾವು ಒಟ್ಟಿಗೆ ತುಲನೆ ಮಾಡಿದರೆ ಕಷ್ಟ. ಅದು ನಾವು ಅದನ್ನೆಲ್ಲ ಹಿಂದುತ್ವ ಇದೆ, ಅದು ಬೇರೆ ಯಾರೇ ಹೇಳಿ ಅದಕ್ಕೆ ನಾನು ಯಾವುದೇ ರೆಸ್ಪಾನ್ಸ್ ಕೊಡಲಿಕ್ಕೆ ಹೋಗುವುದಿಲ್ಲ. ಆದರೆ ಒಂದಂತ ಕೇಳಿದ್ರೆ ಕೆಲವೊಂದು ಕಾರ್ಯಕರ್ತರು ಸ್ವಲ್ಪ ತಿಳುವಳಿಕೆ ಕಡಿಮೆ ಇದ್ದಾರೆ. ಯಾಕಂದರೆ ಎಲ್ಲ ಒಬ್ಬನಿಗೆ ಒಮ್ಮೆಲೆ ಯಾವ ಪ್ರಬುದ್ಧನಾಗಿರೋದಿಲ್ಲ. ಈಗ ನಾವು ಶಾಲೆಗೆ ಹೋಗುವಾಗ 1ನೇ ಕ್ಲಾಸಿಂದ ಎಲ್ಲವನ್ನ PUC ಇದರಂತಂದು ಸಿಲೆಬಸ್ಸನ್ನು ಅವನ ಮೇಲೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅದೇ ಕೆಲವರಿಗೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಇದೆ. ಸ್ವಲ್ಪ ಅದನ್ನು ಹೇಳಿ ಸಂಘಟನೆಯ ಸಿದ್ಧಾಂತ ಹೀಗಿದೆ, ಇದು ಹೀಗೆ ಇದೆ, ನಾವು ಈ ರೀತಿ ಹೋಗಬೇಕು ಎನ್ನುವಂಥದ್ದು ಸ್ವಲ್ಪ ಅವರನ್ನು ಮನ ಪರಿವರ್ತನೆ ಮಾಡಿ ಒಟ್ಟು ಹೋಗಬೇಕು ಎನ್ನುವುದಿಷ್ಟಿದೆ. ಯಾವುದೇ ಗೊಂದಲ ಇಲ್ಲ. ಯಾಕಂದರೆ ಗೊಂದಲ ಮಾಡುವ ಸ್ಥಿತಿಯೇ ಬೇರೆ. ಯಾಕಂದರೆ ಬಿಜೆಪಿ ಹಿಂದುತ್ವ ಅಂತ ಒಂದು ಚುನಾವಣಾ ಮುಂಚೆ ಅವರೊಂದು ಆಂದೋಲನ ಮಾಡ್ತಾ ಇದ್ದಾರೆ. ಹೌದು, ಅದಕ್ಕೆ ನಾವು ಯಾವುದೇ ರೀತಿಯ ಕಮೆಂಟ್ ಕೊಡಲಿಕ್ಕೆ ಹೋಗುವುದಿಲ್ಲ. ಹಿಂದುತ್ವ ಆಧಾರ, ಹಿಂದುತ್ವ ಬೇರೆ, ರಾಜಕೀಯ ಬೇರೆ ಅಂತ ಹೇಳಿದ್ರೆ ನಾವು ಹಿಂದುತ್ವವನ್ನು ರಾಜಕೀಯದಲ್ಲಿ ಬೆಳೆಸಲಿಕ್ಕಿಲ್ಲ. ಯಾವುದೇ ಇದೆ ಗೊಂದಲದ ಹೇಳಿಕೆಗೆ ನಾವು ಕಮೆಂಟ್ ಮಾಡಲಿಕ್ಕೆ, ನಮಗೇನು ಅಂತ ಸಮಾಜದ ಕೆಲಸ ಅಷ್ಟೇ, ನಾವು ಅದನ್ನೇ ಮಾಡುವಂಥದ್ದು. ನೀವು ಹೇಳಿದ ಪ್ರಶ್ನೆ ಅಂದರೆ ಸಮಾಜ ವಿಭಾಗ ಆಗಬಾರ್ದು, ಯುವಕರು ದಾರಿ ತಪ್ಪಬಾರ್ದು. ವಿಷಾದ ಅಂದರೆ ಸಾಮಾನ್ಯ ಪಾಪದ ಮನೆಯ ಇರ್ತಾರೆ, ಅವರಿಗೆ ಭಾವನೆ ಇರ್ತದೆ ಒಳಗಡೆ ಹಿಂದುತ್ವ ಧರ್ಮ ಅಂತ. ಅದೇ ಎಲ್ಲೋ ಒಂದು ಕಡೆ ಸೂಕ್ತ ಮಾರ್ಗದರ್ಶನ ಕೊಡ್ತೀವಿ. ಪೋಸ್ಟ್ ಮಾಡ್ತಾರೆ ಕೆಲವರು ಪ್ರಚೋದನಕಾರಿ, ಅಂದ್ರೆ ಕೆಲಸ ಮಾಡೋರೇ ಪಾಪದ. ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನಾನು ಕೂಡ ಹಿಂದುಳಿದ ವರ್ಗದಿಂದಲೇ ಈಗಲೂ ತುಂಬ ಬಡವಾಗಿ ಕೆಲಸ ಮಾಡುವಂಥ ಒಬ್ಬ ಕಾರ್ಯಕರ್ತ. ಹೇಳುವುದಲ್ಲ, ಪೋಸ್ಟ್ ಮಾಡ್ತಾರೆ ಯಾರಂತ ಕೇಳಿದರೆ 3ನೇ ಪರ್ಸನ್ ಮಾಡಿಕೊಡುವಂಥದ್ದು. ಅವ ಒಬ್ಬ ಅದನ್ನು ಬೆಂಕಿ ಕೊಟ್ಟು ಬಿಡ್ತಾನೆ. ಇದು ಹನುಮಂತನ ಬಾಲಕ್ಕೆ ದೂರದ ಅವ್ರು ಬೆಂಕಿ ಕೊಟ್ಟದ್ದು. ಅದೇ ರೀತಿ ಒಬ್ಬ ಅಲ್ಲಿ ಬೆಂಕಿ ಕೊಡ್ತದೆ. ಅದು ಇಲ್ಲಿ ಬರುವಾಗ ಪೋಸ್ಟ್ ಮಾಡಿ ಕೊನೆಗೆ ಸಿಕ್ಕಾಕೋದು ಯಾರಂದರೆ ಕಡೆಯಲ್ಲಿ ಅದನ್ನು ಯಾರೋ ಒಬ್ಬ ಹಾಕ್ತಾನೆ, ಅವ ಸಿಕ್ಕಾಕೋಡು.
ಅಂತ ಹೇಳಿ ಇಲ್ಲಿ ಕೂಡ ಅದಕ್ಕೆ ಪರಿಹಾರ ಏನು? ನಾನು ಅದಕ್ಕೆ ಹೇಳುದು, ಈ ಬ್ಯಾನರ್ ಹಾಕಿದ ಪ್ರಕರಣದಲ್ಲಿಯೂ ಅದನ್ನ ಬೆಂಕಿ ಕೊಡುವ ವ್ಯವಸ್ಥೆಯನ್ನು ಮಾಡಿದಾರಲ್ಲ. ಒಂದು ಉದಾಹರಣೆ ಸರ್, ಎಲೆಕ್ಷನ್ ಮೊದಲು The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.